ಶ್ರೀ ರುದ್ರಸ್ವಾಮಿ ರವರು ವೃತ್ತಿಗಳಲ್ಲಿ ಶ್ರೇಷ್ಠ ವೃತ್ತಿ ಶಿಕ್ಷಕ ವೃತ್ತಿ. ಇಂತಹ ಶ್ರೇಷ್ಠ ವೃತ್ತಿಗೆ ಶ್ರೀ ರುದ್ರಸ್ವಾಮಿ ಅವರು ದಿನಾಂಕ 19/7/1994ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಬರ ಡಿಗ್ಗಿ ಕೊಳ್ಳೇಗಾಲ ತಾಲೂಕಿಗೆ ನೇಮಕವಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಜುಲೈ 1999ರಲ್ಲಿ ವರ್ಗಾವಣೆಗೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಪನಪಾಳ್ಯ ಶಾಲೆಯಲ್ಲಿ 1 ವರ್ಷ ಸೇವೆ ಸಲ್ಲಿಸಿ ನಂತರ ಪರಸ್ಪರ ವರ್ಗಾವಣೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೊಂಡರಪಾಡು ಇಲ್ಲಿಗೆ ವರ್ಗಾವಣೆಗೊಂಡು ಇಲ್ಲಿ ಸುದೀರ್ಘ 14 ವರ್ಷಗಳ ಅವಿರತ ಸೇವೆಯನ್ನು ಸಲ್ಲಿಸಿ 5, 6, 7ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತವನ್ನು ಬೋಧಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ತೇರ್ಗಡೆ ಹೊಂದಿ 2014ರಲ್ಲಿ ಕಾಮಗಾರಿ ಕ್ಲಸ್ಟರ್ CRP ಆಗಿ ಕೂಡ ನೇಮಕಗೊಂಡು 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸುತ್ತಾರೆ. ಹಾಗೆ 5 ಬಾರಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರು ನೆರವೇರಿಸುತ್ತಾರೆ. ಮತ್ತೋರ್ವ ಶಿಕ್ಷಕರು ಶ್ರೀ W ಮಹದೇವ ರವರು TG ದೊಡ್ಡಿ ಶಾಲೆಯಲ್ಲಿ ಕಳೆದ 16 ವರ್ಷಗಳಿಂದ ಅವಿರತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಬ್ಬರನ್ನು ಕೂಡ ಈ ಸುಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಮುಂದಿನ ಸೇವಾ ಕಾರ್ಯಕ್ರಮ ಇನ್ನೂ ಅತ್ಯುತ್ತಮವಾಗಿ ನೆರವೇರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಅಭಿನಂದನೆಗಳು ಸರ್.